ಕಟಪಾಡಿ ಶ್ರೀ ಮಹಾಕಾಳಿ ಮಂತ್ರದೇವತೆ ದೇವಸ್ಥಾನದಲ್ಲಿ ಖ್ಯಾತ ರಂಗಭೂಮಿ ಕಲಾವಿದ ವಿಜಯಕುಮಾರ್ ಕೊಡಿಯಾಲ್ ಬೈಲ್ರವರ ಮದಿಮೆ ನಾಟಕದ ಮುಹೂರ್ತ ಕಾರ್ಯಕ್ರಮ ನೆರವೇರಿತು. ದೇವಳದ ಧರ್ಮದರ್ಶಿ ಸುಧಾಮ ಅವರು ದೀಪ ಬೆಳಗಿಸುವ ಮೂಲಕ ಸಭಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಇದೇ ವೇಳೆ ಮಾತನಾಡಿದ ನಿರ್ದೇಶಕ ವಿಜಯಕುಮಾರ್ ಕೊಡಿಯಾಲ್ ಬೈಲ್ ಅವರು, ಹಿಂದೆ ಕಾಲು ಹೊಂದಿತ್ತು. ಮಂಗಳೂರು ನಗರ ಹೊರತುಪಡಿಸಿ ತುಳು ನಾಟಕಗಳಿಗೆ ಕಲಾವಿದರೇ ಇಲ್ಲ ಎಂಬುದು. ಆದರೆ ಇದೀಗ ನಮ್ಮ ಕಲಾ ಸಂಗಮ ಕಟಪಾಡಿಯಂತಹ ಗ್ರಾಮೀಣ ಪ್ರದೇಶದಲ್ಲೇ ಯುವ ಪ್ರತಿಭೆಗಳನ್ನು ಸೇರಿಸಿ ಗ್ರಾಮೀಣ ಭಾಗದಲ್ಲೂ ಪ್ರತಿಭೆಗಳಿದ್ದಾರೆ ಎಂಬುದನ್ನು ರುಜು ಮಾಡಲು ಮುಂದಾಗಿದೆ ಎಂದು ಹೇಳಿದರು. ಕಲಾ ಸಂಗಮ ಹೊಸ ಕಜ್ಜೋಗ ಕೈಪಾಡಿದೆ ಗ್ರಾಮೀಣ ಪ್ರದೇಶದ ಅವಳು ಬೇತೆ ಬೇತೆ ಕಡೆಟ್ ಕಲಾ ಸಂಗಮದ ಸಹಕಾರರು 25 ಕಲಾವಿದರೇನು ಬುಲ್ಪು ಕನಪನಂಚಿನ ಕೆಲಸ ಮತ್ತೊಂದು ನೆಕ್ ಅಪ್ಪನ ಆಶೀರ್ವಾದ, ಧರ್ಮದರ್ಶಿಗಳ ಆಶೀರ್ವಾದ, ಯಾರು ನಂಬುದಿನ ನಿತ್ಯಾನಂದಜಿಯರ ಆಶೀರ್ವಾದ ಸಂಪೂರ್ಣವಾದ ಉಪ್ಪಡು ಈ ನಾಟಕವನ್ನು ಯಶಸ್ವಿಯಾದ ಪ್ರದರ್ಶನ ಮಲ್ಪುಗ ಸಂಗೀತ ನಿರ್ದೇಶಕರ ಅವಡು ಬುಲ್ಪು ಕುರುಪಿನ ಕುಲಾವಡು, ಧ್ವನಿ ಬೆಳಕುಡು ಬೆಂಪಿನ ಕುಲಾವಡು ನಿಖಲ್ನೆಟ್ಟು ಕ್ಯಾಪ್ಟನ್ ಪಂದು ಏರ್ಲಜಿ ರಂಜಿತ್ ಒಂಜಿ ನೇತೃತ್ವ ಒಂದು ಬಂಡಾಯಕ ಉಸ್ತುವಾರಿ ದೆತ್ತೊಂದೆ ನಿಖಲ್ ಪೂರ ನಾಯಕರೇ ನಿಖಲ್ನೇ ತಂಡ ನಿಖಲು ಏರ್ಲ ನಾಯಕರು ಇಜ್ಜಿಯರು ನಿಖಲ್ ಪೂರ ನಾಯಕರ ಆದಿತ್ತು ಒಗ್ಗಟ್ಟಡು ಕುಲೆ ಶಿಸ್ತು ಪಡ ತಂಡೋಡು. ಕಲಾವಿದ ಸಿನಿಮಾ ನಟ ಸ್ವರಾಜ್ ಶೆಟ್ಟಿಯವರು ನೂತನ ನಾಟಕ ತಂಡದ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿ ಕಲಾ ಸಂಗಮ ತಂಡದ ರೂವಾರಿ ವಿಜಯಕುಮಾರ್ ಕೊಡಿಯಾಲ್ ಬೈಲ್ ಅವರ ಕರಡಿಯಲ್ಲಿ ಗ್ರಾಮೀಣ ಭಾಗದಲ್ಲಿ ಅವಕಾಶ ವಂಚಿತರಾಗಿರುವ ಕಲಾವಿದರನ್ನ ಹುಡುಕಿ ಅವರಿಗೆ ಅವಕಾಶ ಕಲ್ಪಿಸುವ ಮೂಲಕ ಹೊಸ ಅಧ್ಯಾಯ ಬರೆಯಲು ಹೊರಟಿರುವ ವಿಜಯಣ್ಣನ ಕಲಾ ಸೇವೆ ಮಹತ್ತರವಾದುದು ಎಂದರು. ಭಾರಿ ಪೊರ್ಲದ ಒಂಜಿ ತಂಡ ಪ್ರತಿ ಒರಿಯಲ ಒಂಜೊಂಜಿ ಕ್ಯಾರೆಕ್ಟರ್ ಕ್ಲೀನ್ ಆದ ಆ್ಯಕ್ಟ್ ಆದರು ಮಸ್ತ್ ಖುಷಿ ಒಂದರು ನಿಖಲ ಡೆಡಿಕೇಶನ್ ತೋದು ಈ ಡೆಡಿಕೇಶನ್ ಕಡೆ ಮುಟ್ಟಲೊಪ್ಪಡು ಈ ಒಂಜಿ ನಾಟಕ ನಿಖಲ ಕೈದು ವಿಜಯನ ನಲ್ಲ ಮಸ್ತ್ ನಾಟಕ ಮನ್ಪೇರ ಉಳ್ಳು ನಿಖಲ ಮಿತ ಸಂಪೂರ್ಣ ಧೈರ್ಯ ಬೈದಳು ಆ ನಂಬಿಕೆ ನಿಖಲು ಒರಿಪಾಲೆ ಈ ತಂಡನ ನನಾತ ಮಲ್ಲ ಮನ್ಪ್ಲೆ ದುಂಬ ಎಂಕಲಿಗೆ ಒಂಜಿ ಇದಿತ್ತು ಎಂಕಲೊಂಜಿ 30 ಜಂತ ಟೀಮ್ ಬಂದು ಇತ್ತು ಅಂಚತ್ತೆ ಎಂಕಲಿಗೆ ಮಲ್ಲ 120 ಜಂತ ಟೀಮ್ ಉಂಡು ಎಂಕಲ ತಪ್ಪ ನಿಖಲು ಪೋರೆಲ್ಲ ಸೇರೊಂದುಲ್ಲರು ಎಲ್ಲಿ ಕೆರೆ ಎತ್ತಿನ ಕಲಾ ಸಂಗಮ ಕಡಲ ಒಂದುಂಡು ಆ ಕಡಲು ನಿಖಲು ಮಾತಿರ್ಲುಲ್ಲರು ಆರು ಒರಿ ಎದುರುಂತದೇರು ನಮ್ಮನ್ನ ಪಿರೋಡ್ ಸಾತೊಂತೋಡು ಎಂಕಲ ಪಿರೋಡ್ ನಿಖಲುಲ್ಲಾರು ಪಂಪಿನ ನಂಬಿಕೆ ಉಂಟು ನಮ್ಮ ಮಾತ ಒಟ್ಟಿಗೆ ಅದು ಕಲಾ ಸಂಗಮ. ಇದೇ ಸಂದರ್ಭ ಅರ್ಹವಾಗಿ ಇತ್ತೀಚೆಗಷ್ಟೇ ಪ್ರಶಸ್ತಿ ಪಡೆದ ವಿಜಯಕುಮಾರ್ ಕೊಡಿಯಾಲ್ ಬೈಲ್ರವರನ್ನ ದಂಪತಿ ಸಮೇತರಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ವೇದಿಕೆಯಲ್ಲಿ ಸಂಗೀತ ನಿರ್ದೇಶಕ ಕೋಕಿಲಾ, ಚಂದ್ರಕುಮಾರ್ ಕೊಡಿಯಾಲ್ ಬೈಲ್, ಜಯಶ್ರೀ, ಪ್ರಕಾಶ್ ಸುವರ್ಣ ಮುಂತಾದವರು ಉಪಸ್ಥಿತರಿದ್ದರು. ಸುರೇಶ್ ಶರ್ಮಾ, ವಿ4 ನ್ಯೂಸ್ 24/7 ಪಡುಬಿದ್ರೆ.